ಬ್ರಹ್ಮಾವರ ತಾಲೂಕು ತಹಶೀಲ್ದಾರ ರಾಜಶೇಖರ ಮೂರ್ತಿಯವರು ಸೀತಾ ನದಿಗೆ ಬಿದ್ದಿದ್ದಾರೆ ಎಂಬ ಸುದ್ದಿ ಅಗ್ನಿಶಾಮಕ ದಳದವರಿಗೆ ತಿಳಿದಿದೆ. ತಕ್ಷಣ ಅಗ್ನಿಶಾಮಕ ದಳ ಬಂದು ಅವರನ್ನು ರಕ್ಷಿಸಿದ್ದಾರೆ. ಇದು ನಿಜ ಸುದ್ದಿ ಹೌದು, ಆದರೆ ಇದು ಅಣುಕು ಪ್ರದರ್ಶನ. ಇದು ನಡೆದಿದ್ದು ಬ್ರಹ್ಮಾವರದಲ್ಲಿ. ಜೂನ್ ತಿಂಗಳಲ್ಲಿ ಅತಿ ಹೆಚ್ಚು ಪ್ರವಾಹ ಕಂಡುಬರುವ ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮಾವರ ನೆರೆ ರಕ್ಷಣಾ ತಂಡದವರಿಂದ ಈ ಒಂದು ಅಣುಕು ಪ್ರದರ್ಶನ ನಡೆದಿದೆ. ಬ್ರಹ್ಮಾವರ ತಹಶೀಲ್ದಾರ್ ನದಿಗಿಳಿದು ಇಲ್ಲಿನ ತಂಡದ ಶಕ್ತಿ ಪ್ರದರ್ಶನ ಪರಿಶೀಲಿಸಿದ್ದಾರೆ. ಸೀತಾ ನದಿ ತೀರದ ಕೂರಾಡಿ, ಬಂಡಿಮಠ, ನೀಲಾವರ, ಎಳ್ಳಂಬಳ್ಳಿ ಭಾಗದ ಜನರು ಸೇತುವೆ ನಿಂತು ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ, ತಾಲೂಕು ಪಂಚಾಯತ್ ಅಧಿಕಾರಿಗಳು, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ದಂಡು ಈ ಒಂದು ಅಣುಕು ಪ್ರದರ್ಶನವನ್ನು ವೀಕ್ಷಿಸಿದೆ. ಎನ್ನುವಂಥದ್ದು ಇವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಅರಿವಾಗ್ತಾ ಇದೆ. ಇವರ ಜೊತೆ ಕೈ ಜೋಡಿಸಿರೋರು ಉಳಿದ 8 ಜನ ಪಂಚಾಯತ್ ಸದಸ್ಯರು. ಇವರೆಲ್ಲರ ಸರ್ವಾಂಗೀಣ ಪ್ರಯತ್ನದ ಮುಖಾಂತರವಾಗಿ ಈ ರೀತಿಯ ಕಾರ್ಯಕ್ರಮ ಅದಕ್ಕಾಗಿ ರಕ್ಷಣಾ ತಂಡಕ್ಕೆ ಗಳಿಸಬಹುದು. ನಿಮ್ ಪ್ರಾಣನೇ ಇಲ್ಲ ಅಂತಂದ್ರೆ ಅದು ಇಟ್ಕೊಂಡು ಏನ್ ಮಾಡ್ತೀರಾ? ಸೊ ಹಾಗಾಗಿ ನೆರೆ ಬಂದಾಗ ನಿಮ್ಮ ಫಸ್ಟ್ ಯಾರ್ಯಾರಿದ್ದಾರೆ, ನಿಮ್ಮ ಗ್ರಾಮ ಪಂಚಾಯತ್ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇರ್ಬೋದು, ನಮ್ಮ ಫೈರ್ ಇರ್ಬೋದು, ಎಲ್ರಿಗೂ ಸಹ ಕಾಲ್ ಇನ್ಫಾರ್ಮೇಶನ್ ಕೊಟ್ರೆ ಎಲ್ರು ನೆರೆ ಬಂದಾಗ ಸೊ ಅಲ್ಲಿ ಒಬ್ಬರು ಎಲ್ಲಿ ಆಪತ್ತಿರುತ್ತೋ ಅಲ್ಲಿಂದ ಅವ್ರನ್ನ ಜನರನ್ನ ನಮ್ಮ ಪ್ರಾಣ ನಮ್ಮ ಪ್ರಾಣ ಒತ್ತೆ ಇಟ್ಟು ಅವ್ರನ್ನ ನಾವು ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗೋ ಕೆಲಸವನ್ನು ನಾವೇ ಮಾಡ್ತೀವಿ. ಸೊ ನೀವೆಲ್ಲರೂ ಬೆಂಕಿ ಯಾವಾಗ ಬೀಳುತ್ತೆ ಅಂದ್ರೆ ಆಲ್ಮೋಸ್ಟ್ ನೈಟ್ ಅಲ್ಲೇ ಬೀಳೋದು. ಹಾಗಾಗಿ ನಮ್ಮ ಇಲಾಖೆ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಾಗೋದಿಲ್ಲ ಕರೆಕ್ಟ್ ಆಗಿ.